ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ಮನೆಯಲ್ಲಿ ಅಮ್ಮ ಸ್ಪೆಷಲ್ ಆಗಿರೋಂತಹ ರೆಸಿಪಿನ ಪ್ರಿಪೇರ್ ಮಾಡ್ತಾ ಇರ್ತಾರೆ. ಹಾಗೆ ನಾವು ಕೂಡ ಕೇಳಬೇಕಲ್ಲ, ಏನಾದರೂ ಸ್ಪೆಷಲ್ ಆಗಿರೋ ರೆಸಿಪಿ ಮಾಡ್ಕೊಡಮ್ಮ ಅಂತಾನೆ ಕೇಳ್ತಾ ಇರ್ತೇವೆ. ಅಂತಹದ್ದೇ ಸ್ಪೆಷಲ್ ಆಗಿರೋ ರೆಸಿಪಿನ ಹೇಳ್ಕೊಡೋಕ್ಕೂ ನಮಗೆ ಯಾರಾದರೂ ಬೇಕಾಗುತ್ತೆ. ಇವತ್ತು ನಮ್ಮ ಕಿಚನಿಗೂ ಹಾಗೆ ಚಂದ್ರಿಕಾ ಮಲ್ಯರವರು ಬಂದಿದ್ದಾರೆ. ಸ್ಪೆಷಲ್ ಆಗಿರೋ 2 ಡಿಶಸ್ನ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಬನ್ನಿ ಅವ್ರ ಹತ್ರ ಕೇಳೋಣ ಯಾವ ರೆಸಿಪಿ ಹೇಳ್ಕೊಡ್ತಾರೆ ಅಂತ. ಅದಕ್ಕೂ ಮೊದಲು ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮ್ಯಾಮ್, ಕಾರ್ಯಕ್ರಮಕ್ಕೆ ಮೋಸ್ಟ್ ವೆಲ್ಕಮ್. ಹೇಗಿದ್ದೀರಾ? ಆರಾಮಿದ್ದೇನೆ. ಏನ್ ಮಾಡ್ಕೊಂಡಿದ್ರು ಮ್ಯಾಮ್? ನಾನು ಆಕ್ಚುಲಿ ಹೋಮ್ ಮೇಕರ್, ಮತ್ತೆ ಯೋಗ ಕ್ಲಾಸ್ ತಗೊಳ್ತೇನೆ, ಮತ್ತೆ ಕೊಂಕಣಿಯಲ್ಲಿ ಸ್ವಲ್ಪ ಕ್ರಿಯಾಶೀಲ ಆಗಿದ್ದೇನೆ. ನಾನು ಸ್ವಲ್ಪ ಕೊಂಕಣಿಯದ್ದೆಲ್ಲ ಕೆಲಸ ಮಾಡ್ತಾ ಇರ್ತೇನೆ. ಕೊಂಕಣಿ ಕೆಲಸ ಅಂದ್ರಿ ಏನು, ಈ ತರ ಸ್ಪೀಚ್ ಕೊಡೋದಾ? ಯಾವ ರೀತಿ? ಸ್ಪೀಚ್ ಅಲ್ಲ, ಅಂದ್ರೆ ಬರೆಯುವುದು ಅಂತದ್ದೆಲ್ಲ ಮಾಡ್ತೇನೆ. ವಾವ್, ಸೂಪರ್. ಪೇಪರ್ಸ್ಗೆಲ್ಲ ಬರಿತಾ ಇರ್ತೀರಾ? ಕೊಡಿಯಾಲ್ ಖಬರಿಗೆ ಬರೀತೇನೆ. ವಾವ್, ಸೂಪರ್ ಮ್ಯಾಮ್. ಹಾಗೆ ನೀವು ಹೇಳಿದ್ರಿ ಹೋಮ್ ಮೇಕರ್ ಅಂತ. ಸ್ಪೆಷಲ್ ವರ್ಡ್ ಅದು, ಎಲ್ರು ಯೂಸ್ ಮಾಡೋ ಅಂತ ವರ್ಡ್ ಅಲ್ಲ. ಇವತ್ತು ಯೂಸ್ ಮಾಡ್ಬೇಕಾಗಂತ ಪರ್ಫೆಕ್ಟ್ ವರ್ಡ್ ಅನ್ನ ಯೂಸ್ ಮಾಡ್ತಾ ಇದ್ದೀರಾ ಕೂಡ. ಇದ್ರ ಜೊತೆಗೆ ಬೇರೆ ಏನ್ ಹಾಬೀಸ್ ಇದೆ ನಿಮ್ಗೆ? ಹಾಬೀಸ್ ರೀಡಿಂಗ್, ನಂದು ರೀಡಿಂಗ್ ಬುಕ್ಸ್, ಇದು ಹಾಬೀಸ್ ಆಗಿರುವಂತದ್ದು. ಕುಕಿಂಗ್ ಯಾವಾಗ್ಲೂ ಮಾಡ್ತಾ? ಕುಕಿಂಗ್ ಅದು ಹೋಮ್ ಮೇಕರ್ ಅಂದ್ಮೇಲೆ ಅದೊಂದು ಅದ್ರದ್ದೇ ಪಾರ್ಟ್. ಅದೊಂದು ಪಾರ್ಟ್. ಕೇಳಲಿಕ್ಕೆ ಇಲ್ಲ, ಕುಕಿಂಗ್ ಮಾಡ್ತೀರಾ ಅಂತ. ಕುಕಿಂಗ್ ಮಾಡ್ತೀರಾ ಅಂತ ಕೇಳ್ಬೇಕು. ಹೌದು, ಅಷ್ಟೇ. ಏನ್ ಸ್ಪೆಷಲ್ ಮಾಡ್ತೀರಾ? ಸ್ಪೆಷಲ್ ಅಂದ್ರೆ ಮುಂಚೆ ಮಕ್ಕಳು ಮನೆಯಲ್ಲಿರುವಾಗ ಎಲ್ಲ ಸ್ಪೆಷಲ್ ಮಾಡ್ತಿದ್ದೆ. ಈಗ ನಾವೇ ಇರೋದ್ರಿಂದ ನಮ್ದೇ ಡಯಟ್ ಫುಡ್ಡೇ ಮಾಡ್ತೇನೆ ನಾನು ಹೆಚ್ಚಾಗಿ. ಓಕೆ, ಇನ್ನೂ ಮಾತಾಡೋಣ. ಅದಕ್ಕೂ ಮೊದಲು ಇವತ್ತು ಯಾವ ರೆಸಿಪಿನ ಹೇಳ್ಕೊಡ್ತಾ ಇದ್ದೀರಾ? ಈಗ ಸೆಕೆಗಾಲಕ್ಕೆ ತಂಪಾದ ಪಾನೀಯ ಒಂದು ಮಾಡ್ತಾ ಇದ್ದೇನೆ. ಬಿಂಬುಲಿ, ಈಗ ಸೀಸನ್ ಬಿಂಬುಲಿ ಇದ್ದು, ಹಾಗೆ ಬಿಂಬುಲಿ ಹಣ್ಣಾಗ್ತದೆ. ಆ ಹಣ್ಣಿನ ಬಿಂಬುಲಿ ಹಣ್ಣಿನದ್ದು ಒಂದು ಜ್ಯೂಸ್ ಮಾಡ್ತೇನೆ. ಮತ್ತೆ ಕ್ಯಾಬೇಜ್ ಸಂದಣ ಅಂತ ಮಾಡ್ತೇನೆ. ಓಕೆ, ಹೆಸರು ಹೊಸದಾಗಿದೆ. ಹೇಗಿರುತ್ತೆ ಅನ್ನೋದನ್ನ ಕಿಚನ್ ಅಲ್ಲಿ ಚೆನ್ನಾಗಿ ಟೇಸ್ಟಿ ಆಗಿರುತ್ತದೆ. ಓಕೆ, ಹಾಗಾದ್ರೆ ಕಿಚನಿಗೆ ಹೋಗೋಣ. ಸರಿ. ಫಸ್ಟ್ ಹಾಗಾದ್ರೆ ಬಿಂಬಳಿ ಜ್ಯೂಸ್ ಮಾಡ್ತಾ ಇದ್ದೀರಾ. ಓಕೆ, ಹೇಗ್ ಮಾಡೋದು? ಮೊದಲು ಇದು ಬೆಲ್ಲ ಕರಗಿಸ್ಬೇಕು. ಪಾಕ ಮಾಡ್ಕೋಬೇಕಾ? ಪಾಕ ಬೇಡ, ಜಸ್ಟ್ ಕರಗಿಸುದು. ಹೌದು. ಮತ್ತೆ ಇದು ಬಿಂಬುಲಿ ಸಹ ಬೇಯಿಸುದು. ಒಂದೇ ಸಲಕ್ಕೆ ಎರಡನ್ನು ಸಹ ಮಾಡ್ಬೋದು. ಸ್ವಲ್ಪ ನೀರಿಡುವ ಇದರಲ್ಲಿ, ಪಾಕಕ್ಕೆ. ಹೌದು, ಅದರಲ್ಲಿ ಪಾಕ ಮಾಡುವ. ನೀರು ಹಾಕೋಬೇಕಾ? ಬಿಂಬುಲಿ ಹಾಕುವ ಅದ್ರಲ್ಲಿ. ಹಾಗಾದ್ರೆ ಇದ್ರಲ್ಲಿ ನಾವು ಫಸ್ಟ್ ಬಿಂಬುಲಿ ಹಾಕುವ. ಸಾಕು ಸಾಕು. ನಾನು ಈಗ ಹಣ್ಣಾದದ್ದು ಬಿಂಬುಲಿ ಬೇಕು ಇದಕ್ಕೆ. ಸಾಫ್ಟ್ ಆಗಿರ್ತದೆ ಸ್ವಲ್ಪ. ಬಿಂಬಳಿ ನಾವು ಸಣ್ಣವರಿರೋಗಿನ ತಿಂತಾ ಬರ್ತಾ ಇದ್ವಿ. ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ ಸಾರಿಗೆ, ಸಾಂಬಾರಿಗೆ ಎಲ್ಲ. ನಾವು ಹೇಗಂದ್ರೆ ಹಾಗೆ ಹೋಗಿ ಮರದಿಂದ ಅದು ಟೀನೇಜ್ ಅಲ್ಲಿ ತಿನ್ಲಿಕ್ಕೆ ಆಗ್ತದೆ, ಆಮೇಲೆ ತಿನ್ಬೇಕಂತ ಎಣಿಸುದಿಲ್ಲ. ನಮಗೆ ಇವಾಗ್ಲೂ ತಿನ್ನೋಣ ಅಂತಾನೆ ಅನಿಸ್ತಾ ಇದೆ. ನೀವು ಹೇಳಿದ ಟೀನೇಜ್ ಮುಗಿಲಿಲ್ಲ ಕಾಣ್ತದೆ. ಇದು ತುಂಬಾ ಸಾಫ್ಟ್ ಆಗಿದೆ. ಸಾಫ್ಟ್ ಆಗ್ಬೇಕು ಅಂದ್ರೆ ಹಣ್ಣಾಗ್ಬೇಕು. ತುಂಬಾ ಹಣ್ಣಾದ್ರೆ ಅದರದ್ದು ಟೇಸ್ಟ್ ಚೆನ್ನಾಗಿರ್ತದೆ. ಅಂದ್ರೆ ಹಣ್ಣಾದ ಸಾಂಬಾರಿಗೆ ಹಾಕ್ಲಿಕ್ಕೆ ಒಳ್ಳೇದಾಗುದಿಲ್ಲ. ಈ ಕಡೆಯಿಂದ ನಾವು ಬೆಲ್ಲ, ಹೌದು ಬೆಲ್ಲ ಇಡೋಣ, ಬೆಲ್ಲ ಕರಗಿಸಿಕೊಳ್ಳೋಣ.
ಮೆಕಾಯ್ ಅವರ ಹೋಮ್ ಅಪ್ಲಯನ್ಸಸ್ ಆಗಿರೋದ್ರಿಂದ ಗ್ಯಾಸ್ ಸ್ಟವ್ ಕೂಡ ಹಾಗೆ ನೋಡಿ 3 ಹಾಂ ಇರೋದ್ರಿಂದಾಗಿ ನಾವು ಇನ್ಸ್ಟಂಟ್ ಆಗಿ ಮಾಡ್ಕೋಬಹುದು. ಹೌದು. ಒಂದೇ ಬಾರಿಗೆ 1 ಗ್ಲಾಸ್ ನೀರು ಹಾಕಿ ಅದಕ್ಕೆ ಒಂದೇ ಬಾರಿಗೆ 2 ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋಕೆ ಆಗುತ್ತೆ. ಸಾಕು. ಬೆಲ್ಲ ಹಾಕಿಕೊಳ್ಳೋಣ. ಓಕೆ. ಬಿಂಬ್ಳಿ ಬೇಗ ಬೇಯುತ್ತೆ. ಹೌದು, ಬೇಗ ಬೇಯುತ್ತೆ. ಅದು ಕರಗುವಷ್ಟರಲ್ಲಿ ಇದನ್ನು ನಾವು ಮಾಡ್ಕೊಳ್ಬೋದು. ಬಿಂಬ್ಳಿ ಜ್ಯೂಸ್ ಅಂದ್ವಿ, ಏನಿದ್ರ ಸ್ಪೆಷಾಲಿಟಿ ಅಂದ್ರೆ ಇದರದ್ದು ಆರೋಗ್ಯದ ಮಹತ್ವ ಅಂದ್ರೆ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇದರದ್ದು ಬೆನಿಫಿಟ್ಸ್ ನಿಮ್ಗೆ ಲಿಸ್ಟೇ ಸಿಗುತ್ತೆ. ಆದ್ರೆ ಹೆಚ್ಚಿನವರಿಗೆ ಏನಂದ್ರೆ ಇದು ಹಿತ್ತಲಲ್ಲಿ ಆಗೋದು, ಹಿತ್ತಲ ಗಿಡ ಮದ್ದಲ್ಲ ಅಂತ ಎಲ್ಲ ಅಸಡ್ಡೆನೆ, ಅದು ಬಿದ್ದು ಬಿದ್ದು ಕೊಳತೆ ಹೋಗುದು ಹೆಚ್ಚಾಗಿ. ನನ್ಗೆ ಅನಿಸ್ತದೆ ನಾವು ಅಂದ್ರೆ ಈಗ ಪತ್ರೊಡೆ ಅದೆಲ್ಲ ಮಾಡುವಾಗೆಲ್ಲ ಇದನ್ನು ಉಪಯೋಗ ಮಾಡ್ತೇವೆ. ಸಾರಿಗೆ ಹೌದು, ಬಿಂಬುಲಿ ಅಲ್ಲ, ಪತ್ರೊಡೆಗೆ ನಾವು ಹುಣಸೆ ಹಣ್ಣಿನ ಬದಲಿಗೆ ಇದು ಬಿಂಬುಲಿಯನ್ನೇ ಹಾಕೊಳ್ತೇವೆ. ಹಾಗೆ ಮತ್ತೆ ಸಾರು ಸಾಂಬಾರು ಮಾಡುವಾಗ ಅದಕ್ಕೆ ಗಸಿ ಎಲ್ಲ ಕಾಳಿನದ್ದು ಗಸಿ ಮಾಡುವಾಗ ಅದಕ್ಕೆ ಸಹ ನಾವು ಹಾಕ್ತೇವೆ. ಅದು ಕಾಳು ಬೇಯಿಸುವಾಗ ಬಿಂಬುಲಿ ಹಾಕಿದ್ರೆ ಬೇಗ ಬೇಯ್ತು. ಅದು ಹೆಚ್ಚಿನವರಿಗೆ ಗೊತ್ತಿರೋದಿಲ್ಲ. ಇದು ಬಿಂಬುಲಿ ಬೇಯ್ದಿದೆ, ನಾನು ಆಫ್ ಮಾಡಿ ಅದನ್ನ. ಹಾಗಾದ್ರೆ ಬಿಂಬುಳಿಯಲ್ಲಿ ಇಷ್ಟೆಲ್ಲ ಯೂಸಸ್ ಇದೆ, ತುಂಬಾ ಇದೆ. ಮತ್ತೆ ಇದು ನಿಮ್ಗೆ ಇದು ದಾರೆ ಹುಳಿ ಗೊತ್ತಲ್ಲ, ಕರಂಬಲ, ಹೌದು, ಅದರಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ಅದೆಲ್ಲ ನಿಮ್ಗೆ ಇದ್ರಲ್ಲಿ ಸಹ ಸಿಗ್ತದೆ. ಹೌದು, ಅಂದ್ರೆ ದಾರೆ ಪುಳಿ ಕೂಡ ಹಾಗೆ ಮನೆ ಹಿತ್ತಲಲ್ಲೇ ಆಗುವಂತ. ಹೌದು, ಬೆಲ್ಲ ಕೂಡ ಕರಗ್ತಾ ಬಂದಿದೆ. ಹೌದು, ಈ ತರ ಇದ್ ಮಾಡಿದ್ರೆ ಒತ್ತಿದ್ರೆ ಎಲ್ಲ ಜ್ಯೂಸ್ ಬೀಳುತ್ತೆ. ಇದು ಹಣ್ಣಾದ ಬಿಂಬುಲಿಯಲ್ಲಿ ಸ್ವಲ್ಪ ಬೀಜ ಇರುತ್ತೆ, ಹಾಗೆ ಅದನ್ನು ಸೀದಾ ಹಾಕ್ಲಿಕ್ಕೆ ಆಗುದಿಲ್ಲ. ಮಿಕ್ಸಿಯಲ್ಲಿ ಹಾಕಿದ್ರು ಸಹ ಅದು ಚೂರು ಚೂರಾದ್ರೆ ಅಷ್ಟು ಇದಾಗುದಿಲ್ಲ. ಅದಕ್ಕೆ ಮಿಕ್ಸಿಯಲ್ಲಿ ಹಾಕಿ ಸಹ ಮಾಡ್ಬೋದು. ಹೌದು, ಆದ್ರೆ ಇದು ಬಿಂಬುಲಿ ಸಾಫ್ಟ್ ಆಗಿರೋದ್ರಿಂದ ಹಾಗೆ ಒತ್ತುವುದ್ರಿಂದಲೇ ಸ್ವಲ್ಪ ಇದು ಜ್ಯೂಸ್ ಬಂದ್ಬಿಡುತ್ತೆ. ಮಿಕ್ಸಿಲಿ ಹಾಕೋದಾದ್ರೆ ನಾವು ಬೇಯಿಸ್ಕೊಳ್ಳೇಬೇಕು. ಹೌದು, ಬೇಯಿಸಿ ತಣಿಬೇಕು. ಅದು ಆಫ್ ಮಾಡುವ. ಹೌದು, ಆಯ್ತು. ಅದನ್ನು ಸಹ ಇದ್ರಲ್ಲೇ ಸೀವ್ ಮಾಡುವ. ಅದರಲ್ಲಿ ಕಸ ಇದ್ರೆ ಎಲ್ಲ ಹೋಗುತ್ತೆ. ಇದ್ರಲ್ಲೇ ಸೋಸಿದ್ರೆ ಹೌದು, ಅಂದ್ರೆ ಬೆಲ್ಲದಲ್ಲಿ ಏನಾದ್ರೂ ಕಸ ಎಲ್ಲ ಇದ್ರೆ ಅದಕ್ಕೋಸ್ಕರ ಇದು ಸೋಸುದು. ನೋಡಿ, ಸ್ವಲ್ಪ ಮಣ್ಣಿನ ತರ ಕಲ್ಲು ಎಲ್ಲ ಇರುತ್ತೆ ನೋಡಿ. ಒಂದು ಸ್ಪೂನ್ ಕೊಡಿ. ತಗೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ತಾ. ಹೌದು, ಯಾಕಂದ್ರೆ ಈಗ ಸೆಕೆಯಲ್ಲಿ ನಮ್ಗೆ ಬೆವರು ಜಾಸ್ತಿ ಹೋಗ್ತದೆ, ಆವಾಗ ನಮ್ಮ ದೇಹದಲ್ಲಿ ಉಪ್ಪಿನ ಅಂಶ ಕಡಿಮೆ ಆಗ್ತದೆ. ಈಗ ಹೆಚ್ಚಿನವರೆಲ್ಲ ಹೆಲ್ತ್ ಕಾನ್ಶಿಯಸ್ ಆಗಿರೋದ್ರಿಂದ ಉಪ್ಪು ಕಡಿಮೆ ತಿಂತಾರೆ, ನೀರು ಜಾಸ್ತಿ ಕುಡಿತಾರೆ, ಹಾಗೆ ಉಪ್ಪಿನ ಅಂಶ ತುಂಬಾ ಕಡಿಮೆ ಆಗ್ತದೆ. ಆವಾಗ ನಾವು ಇಂಥ ಪಾನೀಯಗಳನ್ನು ಮಾಡಿದಾಗ ಅದರಲ್ಲಿ ನಾವು ಸ್ವಲ್ಪ ಚಿಟಿಕೆ ಉಪ್ಪು, ಈಗ ನೀವು ನಿಮ್ಗೆ ಕೇಳಿರ್ಬೋದು ಹುಷಾರಿಲ್ಲದವರಿಗೆಲ್ಲ ಎಲೆಕ್ಟ್ರಾಲ್ ಇಲ್ಲಾಂದ್ರೆ ನಿಂಬೆ ಹಣ್ಣಿನ ಪಾನೀಯ ಮಾಡಿ ಕೊಡು, ಚಿಟಿಕೆ ಉಪ್ಪು ಹಾಕಿ ಕೊಡಿ ಅಂತ. ಹೌದು, ಹಾಗೆ ಚಿಟಿಕೆ ಉಪ್ಪು ಹಾಕಿದ್ರೆ ಅದಕ್ಕೆ ಒಳ್ಳೆ ಟೇಸ್ಟ್ ಬರುತ್ತೆ. ನೆಕ್ಸ್ಟ್ ಏನು ಮಿಕ್ಸ್ ಮಾಡಿ? ಆಯ್ತು ಆಯ್ತು, ಇಷ್ಟೇ. ಉಪ್ಪಿನ ಬಳಿಕ ನೀವು ಮಸಾಲ ಹಾಕಿ, ಚಾಟ್ ಮಸಾಲ ಹಾಕಿ. ಓಕೆ, ಜ್ಯೂಸ್ ರೆಡಿ ಆಯ್ತು. ನಾವು ಗ್ಲಾಸಿಗೆ ಹಾಕಿ ಸರ್ವ್ ಮಾಡಿ. ಓಕೆ, ಎಸ್ ಮ್ಯಾಮ್, ಬಿಂಬ್ಳಿ ಜ್ಯೂಸ್ ಅಂದ್ರಿ, ಹೌದು, ಬಿಸಿ ಬಿಸಿ ಆಗಿರುತ್ತೆ. ಹೌದು ಹೌದು, ಸ್ವಲ್ಪ ತಣ್ಣಗೆ ಮಾಡಿ ಕುಡಿಲಿಕ್ಕೆ ಚೆನ್ನಾಗಿರುತ್ತದೆ. ಬೇಕಾದ್ರೆ ಐಸ್ ಸಹ ಹಾಕಿ ಕುಡಿಬಹುದು. ಮತ್ತೆ ಯಾರಾದ್ರೂ ಗೆಸ್ಟ್ ಬಂದ್ರೆ ಇಮಿಡಿಯೇಟ್ ಆಗಿ ಮಾಡಿ ಕೊಡ್ಬೋದು. ಹಾಗೆ ಬರ್ತಾರೆ ಅಂತ ಫೋನ್ ಬಂದ್ರೆ ಸಾಕು, ನಾವು ಇಮಿಡಿಯೇಟ್ ಮಾಡಿ ಇಟ್ಟು ಕೊಡ್ಬೋದು. ಈ ಜ್ಯೂಸ್ ಅನ್ನು ನಾವು ಪ್ರಿಸರ್ವ್ ಮಾಡಿ ಇಟ್ಕೋಬಹುದಾ? ಎಷ್ಟು ದಿನ ಇಟ್ಕೋಬಹುದು? ಅಲ್ಲ, ಪ್ರಿಸರ್ವ್ ಅಂದ್ರೆ 1 ವಾರ ತನಕ ಇಡ್ಲಿಕ್ಕೆ ತೊಂದರೆ ಇಲ್ಲ, ಆದ್ರೆ ಫ್ರಿಡ್ಜ್ ಅಲ್ಲೇ ಇಡ್ಬೇಕಾಗ್ತದೆ. ಯಾಕೆಂದ್ರೆ ಬಿಂಬುಲಿಗೆ ಲೈಫ್ ತುಂಬಾ ಕಡಿಮೆ ಅದು. ಹಾಗಾಗಿ ನಾನು ಸಹ ಇಷ್ಟು ಅಂದ್ರೆ ನನಗೆ ಮನೆಯಲ್ಲೇ ಮರ ಇರೋದ್ರಿಂದ ನಾನು ಸಹ ಸ್ಟೋರ್ ಮಾಡಿ ಇಟ್ಟಿಲ್ಲ. ನೀವು ಹಾಗೆ ಇನ್ಸ್ಟಂಟ್ ಆಗಿ ಪ್ರಿಪೇರ್ ಮಾಡಿಕೊಂಡೇ. ಹೌದು.
ಬಿಂಬುಲಿ ಜ್ಯೂಸ್ ರೆಡಿ ಟು ಕುಡಿದು ನೋಡಿ ಹೇಗಿದೆ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಸೆಕೆಗಾಲಕ್ಕೆ ನಮ್ಮ ದಣಿವಾರಿಕೆಯನ್ನು ನಿವಾರಿಸ್ಕೊಳ್ಳೋಕೆ ಅಂತ ಬಿಂಬ್ಳಿ ಜ್ಯೂಸ್ ತುಂಬಾ ಸ್ಪೆಷಲ್ ಆಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಹೇಗಿದೆ ಅನ್ನೋದನ್ನು ಹೇಳ್ತೀವಿ, ಅದಕ್ಕೂ ಮೊದಲು ಹೇಗೆ ಪ್ರಿಪೇರ್ ಮಾಡಿದ್ರು ಅನ್ನೋದನ್ನು ಮತ್ತೊಂದು ಸಲ ರೀಕ್ಯಾಪ್ ನೋಡ್ಕೊಂಡು ಬರೋಣ. ಬಿಂಬುಳಿ ಜ್ಯೂಸ್ ತಯಾರಿಸುವ ವಿಧಾನ. ಮೊದಲಿಗೆ ಸ್ವಲ್ಪ ನೀರನ್ನು ಬಿಸಿ ಮಾಡಿಕೊಂಡು ಹಣ್ಣಾದ ಬಿಂಬುಳಿಯನ್ನು ಹಾಕಿ ಬೇಯಿಸಿ. ಇನ್ನೊಂದೆಡೆ ಬಾಣಲೆಗೆ ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ಕರಗಿಸಿಕೊಳ್ಳಿ. ಬೇಯಿಸಿದ ಬಿಂಬುಳಿಯನ್ನು ಸೋಸಿ ಕಿವುಚಿ ರಸವನ್ನು ತೆಗೆದುಕೊಳ್ಳಿ. ನಂತರ ಕರಗಿಸಿದ ಬೆಲ್ಲವನ್ನು ಸೋಸಿಕೊಂಡು ಚಿಟಿಕೆ ಉಪ್ಪು, ಅರ್ಧ ಚಮಚದಷ್ಟು ಚಾಟ್ ಮಸಾಲ ಪುಡಿ ಹಾಕಿ ಕಲಸಿಕೊಳ್ಳಿ. ಬಿಸಿಲಿನ ಬೇಗೆಗೆ ತಂಪಾದ ಆರೋಗ್ಯಕರ ಬಿಂಬುಳಿ ಜ್ಯೂಸ್ ಈಗ ತಯಾರು. ಹಿತ್ತಲಾಗಿಡೋ ಮದ್ದಲ್ಲ ಅಂತ ಹೇಳ್ತಾರೆ, ಆದರೂ ಕೂಡ ಹಿತ್ತಲಲ್ಲೇ ಇರೋಂತಹ ಒಂದು ಬಿಂಬ್ಳಿನ ಬಳಸ್ಕೊಂಡು ಯಾವ ರೀತಿ ನಾವು ಹೆಲ್ದಿ ಆಗಿರೋಂತಹ ಜ್ಯೂಸನ್ನು ಪ್ರಿಪೇರ್ ಮಾಡ್ಕೋಬೋದು ಅನ್ನೋದನ್ನು ಮೇಡಮ್ ಹೇಳ್ಕೊಟ್ರು. ನೀವು ಕೂಡ ಮನೆಯಲ್ಲಿ ತಪ್ಪದೇ ಇದನ್ನು ಟ್ರೈ ಮಾಡ್ಬೋದು. ನೆಕ್ಸ್ಟ್ ರೆಸಿಪಿ ಯಾವ್ದು ಹೇಳ್ಕೊಡ್ತಾರೆ ಅನ್ನೋದನ್ನು ನೋಡೋಣ. ಅದಕ್ಕೂ ಮೊದಲು ನೀವು ತಗೊಳ್ಳಿ ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಕ್ಯಾಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೇನೆ ಮೆಕಾಯ್ ಹೋಮ್ ಅಪ್ಲಯನ್ಸಸ್. ನಾವು ಬಿಂಬ್ಳಿ ಜ್ಯೂಸ್ ಮಾಡೋದು ಹೇಗೆ ಅನ್ನೋದನ್ನ ಮೇಡಮ್ ಇಂದ ತಿಳ್ಕೊಂಡು ಬಂದ್ವಿ. ನೆಕ್ಸ್ಟ್ ಯಾವ ಡಿಶ್ ಹೇಳ್ಕೊಡ್ತಾರೆ ಅನ್ನೋದನ್ನ ಬನ್ನಿ ಅವ್ರ ಹತ್ರನೇ ಕೇಳೋಣ. ಎಸ್ ಮೇಡಮ್, ಬಿಂಬ್ಳಿ ಜ್ಯೂಸ್ ಅಂತೂ ರೆಡಿ ಆಗಿದೆ. ನೆಕ್ಸ್ಟ್ ಯಾವ ರೆಸಿಪಿ? ಈಗ ಕ್ಯಾಬೇಜ್ ಸಂದಣ ಅಂತ ಮಾಡ್ತೇವೆ ನಾವು. ಸಂದಣ, ಇದು ಸಂದಣ ಅಂದ್ರೆ ಆಕ್ಚುಲಿ ಅದು ಇಡ್ಲಿ, ಅದಕ್ಕೆ ಕೊಂಕಣಿಯಲ್ಲಿ ಸಂದಣ ಅಂತ ಹೇಳುದು. ಸ್ಟಾರ್ಟ್ ಮಾಡೋಣ. ಇದಕ್ಕೆ ಬೇಕಾಗಿರೋದು ಒಂದು ಕಡಲೆಬೇಳೆ, ಮತ್ತೆ ಗ್ರೈಂಡ್ ಮಾಡ್ಲಿಕ್ಕೆ ಮೊದಲು ಇದು ತೆಂಗಿನಕಾಯಿ ತುರಿ, ಮೆಣಸಿನಕಾಯಿ, ಇದು ಬ್ಯಾಡಿಗೆ ಮೆಣಸಿನಕಾಯಿ ತಗೊಂಡಿದ್ದೇನೆ, ಮತ್ತೆ ಹುಣಸೆ ಹಣ್ಣು, ಇಂಗು, ಇದಿಷ್ಟನ್ನು ನಾವು ಮೊದಲು ಗ್ರೈಂಡ್ ಮಾಡಬೇಕು. ಫಸ್ಟ್ ಇದನ್ನ ನೀವು ಗ್ರೈಂಡ್ ಮಾಡಿ, ಆಮೇಲೆ ಇದಕ್ಕೆ ನೀರು ಬೆರೆಸ್ಕೋಬೇಕಂತಿಲ್ವಾ? ಬೇಕು, ನೀರು ಬೇಕು. ನೀರೆಷ್ಟು ಹಾಕಬೇಕು? ಸ್ವಲ್ಪ ಹಾಕಿ ಸಾಕಾ? ಹಾಂ, ಮತ್ತೆ ಬೇಕಾದರೆ ಹಾಕ್ಬೋದು. ಇದಕ್ಕೆ ಕಡಲೆಬೇಳೆ ಹಾಕಬೇಕಾ? ಓಕೆ. ಕಡಲೆಬೇಳೆ ನೆನೆಸಿಟ್ಕೊಂಡಿದ್ದೀರಾ? ಎಷ್ಟು ಹೊತ್ತು ನೆನೆಸಿಡ್ಬೇಕು? ಅದು ಒಂದು 2 ಗಂಟೆ ನೆನೆಸಿಟ್ರೆ ಸಾಕು. ಸ್ವಲ್ಪ ಬೇಕಾದರೆ ನೀರು ಹಾಕಿ, ಇದು ನುಣ್ಣಗಾಗಬೇಕು. ಸಾಕು. ಮತ್ತೆ ಇಡ್ಲಿ ಅದು ರವೆ ಸಹ ನಾನು ತೊಳೆದಿಟ್ಟಿದ್ದೇನೆ, ಅದು ಸಹ ನೆನೆದಿರ್ತದೆ. ಇದಾಗುವಷ್ಟರಲ್ಲಿ ಅದು ನೆನೀತದೆ. ಮನೆಯಲ್ಲಿ ನಾವು ಮಾಡುವಾಗ ಹಾಗೆ ಮಾಡಬೇಕು. ಸಾಕಾಗುತ್ತಾ ನೋಡುವ. ಸಾಕು. ಗಟ್ಟಿ ಹದದಲ್ಲಿ ನಾವು ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಹೌದು, ಸ್ವಲ್ಪ ನೀರಿದ್ರೆ ಪರವಾಗಿಲ್ಲ, ಅಂದ್ರೆ ನಾವು ಅಕ್ಕಿ ರವೆ ಹಾಕ್ತೇವೆ. ಹೌದು, ಅಂದ್ರೆ ಜಾಸ್ತಿ ನೀರಾದ್ರೆ ಮತ್ತೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ನೀರು ಹಾಕೋದು. ಸಾಕು.
ಇದು ನಾವು ನೋಡಿ ಹಾಕುವ. ಓಕೆ. ಇದು ಈಗ ನಾವು ಅಕ್ಕಿ ರವೆಯನ್ನು ಹಾಕುವ. ನೆನೆಸಿಟ್ಕೊಂಡಿರುವಂತಹ ಅಕ್ಕಿ ರವೆ. ಹೌದು, ಮಿಕ್ಸ್ ಮಾಡಿದರೆ ಆಯ್ತು. ಜಸ್ಟ್ ಹಾಕಿದರೆ ಆಯ್ತು. ಓಕೆ. ಸ್ವಲ್ಪ ನೀರು ಬೇಕಾಗ್ತದೆ, ನಾನು ಹಾಕ್ತೇನೆ. ಇಲ್ಲಿದೆ ನೀರು. ನಮ್ಮ ಭಾಷೆಯಲ್ಲಿ ನಾವು ಇಡ್ಲಿ ಅಂತಾನೆ ಹೇಳ್ಬೋದು. ಹೌದು, ಹೇಳ್ಬೋದು, ಇಡ್ಲಿ ಅಂತ ಹೇಳ್ಬೋದು. ಆಕ್ಚುಲಿ ಅದು ಸಂದಣ ಅಂತ ನಮ್ಮ ಭಾಷೆಯಲ್ಲಿ ಸಂದಣ ಅಂತ ಹೇಳೋದು. ಅದು ಸಹ ಈಗ ಅಬ್ರಿವೇಶನ್ ಆಗಿ ಸಣ್ಣ ಆಗಿದೆ. ಓಕೆ. ಅದು ನಡುವಿನದ್ದು ದಾ ಹೋಗಿ ಅದು ಸಣ್ಣ ಆಗಿ ಹೋಗಿದೆ. ಈಗ ಕ್ಯಾಬೇಜ್ ಹಾಕ್ತೇನೆ. ನೀರುಳ್ಳಿ ಎಷ್ಟು ತಗೊಂಡಿದ್ದೀರಾ? ಆನಿಯನ್ ಒಂದೇ ತಗೊಂಡಿದ್ದೆ. ಉಪ್ಪು. ಓಕೆ, ರುಚಿಗೆ ತಕ್ಕಷ್ಟು. ಹೌದು. ಕೊತ್ತಂಬರಿ ಸೊಪ್ಪು. ಓಕೆ. ನೀವು ಪ್ರಿಪೇರ್ ಮಾಡೋ ಏನಾದರೂ ರೆಸಿಪಿ ಅಂದ್ರೆ ಏನಾದರೂ ನೀವು ಡಯಟಿಂಗ್ ಇಂಪಾರ್ಟೆನ್ಸ್ ಕೊಟ್ಟಿರ್ತೀರಾ, ಇದರಲ್ಲೂ ಏನಾದರೂ ಸ್ಪೆಷಾಲಿಟಿ ಇದೆಯಾ? ಇದರಲ್ಲಿ ಸ್ಪೆಷಾಲಿಟಿ ಅಂದ್ರೆ, ಯಾಕಂದ್ರೆ ಇದರಲ್ಲಿ ಕಡಲೆಬೇಳೆಯಲ್ಲಿ ಪ್ರೋಟೀನ್ ಇದೆ, ಅಕ್ಕಿಯಲ್ಲಿ ಕಾರ್ಬೋಹೈಡ್ರೇಟ್ಸ್ ಇದೆ, ಮತ್ತೆ ಕ್ಯಾಬೇಜು, ಆನಿಯನ್ ಎರಡು ಸಹ ಫೈಬರ್ ಸಹ ಇದೆ, ಮತ್ತೆ ವಿಟಮಿನ್ ನಿಂದ ರಿಚ್ ಆಗಿರುತ್ತೆ. ಹಾಗಾಗಿ ಇದೊಂದು ಕಂಪ್ಲೀಟ್ ಫುಡ್. ಓಕೆ. ಈಗ ಮೌಲ್ಡ್ ಕೊಡಿ, ಇಡ್ಲಿ ಮೌಲ್ಡ್. ಇದನ್ನ ಗ್ರೀಸ್ ಮಾಡೋಣ. ಓಕೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಗ್ರೀಸ್ ಮಾಡೋ ಅಂಥದ್ದು. ನಾವು ಗ್ಯಾಸ್ ಹಚ್ಕೊಳ್ಳೋಣ. ಬಿಸಿ ಮಾಡಲಿಕ್ಕೆ ಇಡು. ಓಕೆ. ಹಬೆ ಪಾತ್ರೆ. ಅಷ್ಟರಲ್ಲಿ ನೀರು ಕಾಯೋ ಅಷ್ಟರಲ್ಲಿ. ಹೌದು. ಇದನ್ನು ಪತ್ರೊಡೆಗೆ ತುಂಬಾ ಖಾರವಾಗಿ ಮಾಡಿಕೊಂಡ್ರೆ ನೀವು ಊಟಕ್ಕೆ ಪತ್ರೊಡೆಯ ಬದಲಿಗೆ ಯೂಸ್ ಮಾಡ್ಬೋದು. ಇಲ್ಲ ಅಂದ್ರೆ ಸ್ನ್ಯಾಕ್ಸ್ ತರ ಸಹ ಚಟ್ನಿ ಜೊತೆಗೆ ಸಾಸ್ ಜೊತೆಗೆ ಸಹ ತಿನ್ನಲಿಕ್ಕೆ ಆಗ್ತದೆ. ಇದೊಂದು 10-15 ಮಿನಿಟ್ಸ್ ಬೇಯಿಸ್ಬೇಕು. ಮತ್ತೆ ಇದು ಈ ಹಿಟ್ಟಿನಲ್ಲಿ ದೋಸೆ ಸಹ ಮಾಡ್ಬೋದು. ಇದಕ್ಕೆ ಸಣ್ಣೆಣ್ಣೆ ಹೇಳೋದು. ಇದನ್ನು ನಾವು ಹಲಸಿನ ಎಲೆ ದೊನ್ನೆ ಮಾಡಿಕೊಂಡು ಅದರಲ್ಲಿ ಬೇಯಿಸಿದ್ರೆ ಸಣ್ಣ ಕೊಟ್ಟು ಆಯ್ತು. ಮತ್ತೆ ಬಾಳೆ ಎಲೆಯಲ್ಲಿ ಇಟ್ಟು ಮಾಡಿದ್ರೆ ಸಣ್ಣ ಮುದ್ದು ಆಯ್ತು. ಇದು ನಾವು ದೋಸೆ ಹಾಕಿದ್ರೆ ಅದು ಸಣ್ಣ ಪೋಳು ಆಯ್ತು. ಅದು ದೇವ ಒಬ್ಬ ನಾಮ ಹಲವು ಹೇಳ್ತಾರಲ್ಲ, ಅದೇ ರೀತಿ ಇದು ಹಿಟ್ಟು ಒಂದು ಬೇಸಿಕ್. ಮತ್ತೆ ಇದರಲ್ಲಿ ನಾವು ಏನ್ ಬೇಕಾದ್ರೂ ರೂಪ ಕೊಟ್ಟು ಅದಕ್ಕೆ ಬೇರೆ ಬೇರೆ ಹೆಸರು. ಮತ್ತೆ ಇದಕ್ಕೆ ಕ್ಯಾಬೇಜೇ ಬೇಕಂತ ಇಲ್ಲ, ಬರೀ ಈರುಳ್ಳಿಯಲ್ಲಿ ಸಹ ಮಾಡ್ಬೋದು. ನಿಮ್ಗೆ ಮೆಂತೆ ಸೊಪ್ಪು ಸಿಕ್ಕಿದ್ರೆ ಮೆಂತೆ ಸೊಪ್ಪು ಹಾಕೊಂಡು ಮಾಡ್ಬೋದು, ಇಲ್ಲ ನುಗ್ಗೆ ಸೊಪ್ಪು ಸಿಕ್ಕಿದ್ರೆ ನುಗ್ಗೆ ಸೊಪ್ಪು ಹಾಕೊಂಡು ಮಾಡ್ಬೋದು, ಸಬ್ಬಸಿಗೆ ಸೊಪ್ಪು ಸಿಕ್ಕಿದ್ರೆ ಸಬ್ಬಸಿಗೆ ಸೊಪ್ಪು. ಯಾವ್ದು ನಿಮ್ಗೆ ಇಷ್ಟ ಆಗ್ತದೆ, ಯಾವ್ದು ಅವೈಲೇಬಲ್ ಇದೆ ಅದನ್ನ ಹಾಕೊಂಡು ನಾವು ಮಾಡ್ಬೋದು. ಸೂಪರ್. ಅದು ಯಾವುದು ಬೇಡ ಅಂತ ಹೇಳಿದ್ರೆ ಬರೀ ಇಂಗು ಹಾಕೊಂಡು ಸಹ ನಾವು ಮಾಡ್ಬೋದು. ಸಿಂಪಲ್ ಆಗಿ ಮಾಡ್ಬೋದು. ಯೋಗ ಫ್ರೀ ಟೈಮ್ ಇದ್ದಾಗ ಡೈಲಿ ಯೋಗ ಮಾಡ್ತೀರಲ್ಲ ಮನೆ? ನಾನು ಮನೆಯಲ್ಲಿ ಯೋಗ ಅಭ್ಯಾಸ ಮಾಡ್ತೇನೆ. ಮತ್ತೆ ಮನೆಯಲ್ಲಿ ನಾನು ಕ್ಲಾಸ್ ತಗೊಳ್ತೇನೆ. ಬೆಳಿಗ್ಗೆ ಒಂದು 8 ಜನ ಇದ್ದಾರೆ, ಸಂಜೆ 4 ಜನ ಇರ್ತಾರೆ. ಬೆಳಿಗ್ಗೆ 10:30 to 11:30, ಸಂಜೆ 4 to 5 ಮನೆಯಲ್ಲೇ ಕ್ಲಾಸ್ ತಗೊಳ್ತೇನೆ. ಇದೀಗ ಆಗಿದೆ ಅಂತ ಅನ್ಸುತ್ತೆ, ನೋಡುವ ನಾವು. ನೋಡಿ, ಆಫ್ ಮಾಡ್ತೇನೆ. ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡುವ. ಬಿಸಿ ಬಿಸಿ ಕ್ಯಾಬೇಜ್ ಸಂದಣ ರೆಡಿ. ಥ್ಯಾಂಕ್ ಯು ಸೋ ಮಚ್. ಚಟ್ನಿ ಕೂಡ ಇಟ್ಕೊಟ್ಟಿದ್ದೆ. ಹೌದು. ಬಿಸಿ ಬಿಸಿ ಆಗಿರುವಂತಹ ಕ್ಯಾಬೇಜ್ ಸಂದಣ್ ಮ್ಯಾಮ್ ಮಾತನಾಡ್ತಾ ಇರುವಾಗ ಹೇಳಿದ್ರು ದೇವನೊಬ್ಬನೇ ನಾಮ ಹಲವು ಅಂತ. ಹಾಗೆ ಈ ಒಂದು ಇಂಗ್ರೀಡಿಯೆಂಟ್ಸ್ನ ಇಟ್ಕೊಂಡು ಸಾಕಷ್ಟು ಡಿಶಸ್ನ ಈ ಮೂಲಕ ಪ್ರಿಪೇರ್ ಮಾಡ್ಕೋಬೋದಂತೆ. ಹೇಗೆ ಪ್ರಿಪೇರ್ ಮಾಡಿದ್ರು ಇನ್ನೊಂದ್ಸಲ ನೀವು ನೋಡ್ಕೊಂಡು ಬನ್ನಿ. ಕ್ಯಾಬೇಜ್ ಸಂದಣ್ ತಯಾರಿಸೋ ವಿಧಾನ: ಮೊದಲಿಗೆ ತೆಂಗಿನ ತುರಿ, ಹುರಿದ ಒಣಮೆಣಸು, ಹುಣಸೆ ಹಣ್ಣು, ಹೀಂಗು, ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಳಿ. ನಂತರ
ನೆನೆಸಿದ ಕಡಲೆಬೇಳೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ರುಬ್ಬಿದ ಮಿಶ್ರಣಕ್ಕೆ ನೆನೆಸಿದ ಅಕ್ಕಿ ರವೆ, ತುರಿದ ಕ್ಯಾಬೇಜ್, ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ಆನಂತರ ಇಡ್ಲಿ ತಟ್ಟೆಗೆ ಎಣ್ಣೆ ಸವರಿ ಹಿಟ್ಟನ್ನು ಹಾಕಿ 10ರಿಂದ 15 ನಿಮಿಷ ಹಬೆಯಲ್ಲಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಕ್ಯಾಬೇಜ್ ಸಂದಣ್ ಸವಿಯಲು ಸಿದ್ಧ. ಎಸ್ ಮೇಡಮ್, ಕ್ಯಾಬೇಜ್ ಸಂದಣ್. ಹೌದು. ಓಕೆ, ಕಷ್ಟ ಆಗ್ತದೆ ಒಂಚೂರು ಹೆಸರು, ನೀವು ಸಣ್ಣ ಅಂತ ಹೇಳ್ಕೊಡ್ರಿ, ಹೌದು. ಅದನ್ನೇ ಯೂಸ್ ಹೌದು, ಮಾಡಿ. ಹೇಳಿ. ಓಕೆ, ಕ್ಯಾಬೇಜ್ ಸಂದಣ್, ಕ್ಯಾಬೇಜ್ ಸಣ್ಣ, ಇದರ ಜೊತೆಗೆ ಬಿಂಬ್ಳಿ ಜ್ಯೂಸ್ ಹೌದು. ರೆಡಿ ಆಗಿದೆ. ಟೇಸ್ಟ್ ಮಾಡೋದೊಂದೇ ಖಂಡಿತ, ಬಾಕಿ. ಹೌದು. ಟೇಸ್ಟ್ ಮಾಡೋಣ. ಮಾಡಿ. ನೀವು ತಗೊಳ್ಳಿ ಹ. ಮೇಡಮ್. ಹಾಗೆ ಚಟ್ನಿ ಯಾವ್ದ್ರದ್ದು? ಅದು ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ಹಾಕೊಂಡು. ಓಕೆ, ಅದು ಬೇಕಾಗಿಲ್ಲ, ಇದರಲ್ಲೇ ಎಲ್ಲ ಇದೆ. ಹಾ, ಚಟ್ನಿ ಜೊತೆ ಒಂದ್ಸಲ ಟೇಸ್ಟ್ ಮಾಡೋಣ. ಹೌದು, ಚಟ್ನಿ ಜೊತೆ ಟೇಸ್ಟ್ ಇರುತ್ತೆ ತಿನ್ನೋಕೆ. ಹಾಗೆ ಒಂದ್ಸಲ ಸಾಸ್ ಜೊತೆ ಸಹ ತಿನ್ಬೋದು. ಓಕೆ, ಅಂದ್ರೆ ಸ್ನಾಕ್ಸ್ ತರ ಮಾಡಿದ್ರೆ, ಊಟಕ್ಕೆ ಮಾಡಿದ್ರೆ ನೀವು ಪತ್ರೊಡೆಗೆ ಸಬ್ಸ್ಟಿಟ್ಯೂಟ್ ಆಗಿ ಮಾಡಿದ್ರೆ ಆವಾಗ ಏನ್ ಬೇಕಾಗಿಲ್ಲ, ಬರೀ ಕೋಕೋನಟ್ ಆಯಿಲ್ ಹಾಕಿ ಸಹ ತಿನ್ಬೋದು. ಓಕೆ. ನಾರ್ಮಲ್ ಆಗಿ ತಿನ್ನೋಕು ತುಂಬಾ ಚೆನ್ನಾಗಿದೆ. ಹೌದು, ಚಟ್ನಿ ಅಂದ್ರೆ ಎಲ್ಲ ಜೊತೆ ಇದೆ compare ಅದರಲ್ಲಿ, ಮಾಡಿ. ಹೌದು. ಖಾರ ಉಪ್ಪು ಎಲ್ಲ ಇರೋದ್ರಿಂದ ಇರೋದ್ರಿಂದ. ಏನು ಬೇಕಾಗಿಲ್ಲ. ಜೊತೆಗೆ ಅಂದ್ರೆ ಕೆಲವರಿಗೆ ಚಟ್ನಿ ಅದು ಹ್ಯಾಬಿಟ್ ಇರುತ್ತೆ, ಹೌದು. ಏನಿದ್ರು ಸಹ ಅದಕ್ಕೊಂದು ಚಟ್ನಿ ಇದ್ರೆ ಚೆನ್ನಾಗಿರುತ್ತೆ ಅಂತ. ಹೌದು, ಹಾಗೆ ಎಸ್, ಜ್ಯೂಸ್ ಟೇಸ್ಟ್ ಮಾಡೋಣ. ಹೌದು. ಇದು ಸಹ ಹಾಗೆ ಚಾಟ್ ಮಸಾಲ ಹಾಕಿರೋದ್ರಿಂದ ಅಪಟೈಸರ್ ತರ ವರ್ಕ್ ಆಗುತ್ತೆ ಇದು. ಅಂದ್ರೆ ಕೆಲವರಿಗೆ ಏನಾಗುತ್ತೆ, ಏನಾದ್ರೂ ಊಟದ ಸಮಯಕ್ಕೆ ಜ್ಯೂಸ್ ಕುಡಿದ್ರೆ ಹಸಿವೆ ಹೋಗುತ್ತೆ. ಹೌದು. ಇದು ಹಾಗಲ್ಲ, ಒಂದ್ ಸ್ವಲ್ಪ ಹೊತ್ತಿನ ನಂತರ ನಿಮ್ಗೆ ಊಟ ಮಾಡ್ಲಿಕ್ಕೆ ಸಹ ಮತ್ತೆ ಜೀರ್ಣಕ್ರಿಯೆಗೆ ಸಹ ಇದು ಹೆಲ್ಪ್ ಮಾಡುತ್ತೆ. ಹೆಲ್ಪ್ ಮಾಡುತ್ತೆ. ನೀವು ತಗೊಳ್ಳಿ ಮೇಡಮ್. ಹೇಗಿದೆ ಜ್ಯೂಸ್? ಡಿಫ್ರೆಂಟ್ ಆಗಿರೋಂತ ಟೇಸ್ಟ್ ಕೊಡ್ತಾ ಇದೆ. ಹಾ. ನಾನು ಕುಡ್ದಿರೋಂತ ಜ್ಯೂಸ್ ಎಲ್ಲ ನಾರ್ಮಲ್ ಬೇರೆ ತರ ಇರುತ್ತೆ, ಇದು ಒಂಥರ ಡಿಫ್ರೆಂಟ್ ಆಗಿದೆ. ಚೆನ್ನಾಗಿದೆ ಮ್ಯಾಮ್, ತುಂಬಾನೇ ಟೇಸ್ಟಿ ಆಗಿದೆ, ಯುನೀಕ್ ಆಗಿದೆ. ಮಿಂಬುಲ್ ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಅಷ್ಟು ಗೊತ್ತಾಗ್ತಾ ಇಲ್ಲ, ಜಾಸ್ತಿ ಬೆಲ್ಲದ ಪರಿಮಳ ಬೆಲ್ಲದ ಪರಿಮಳ ಬರ್ತಾ ಇದೆ. ಬಿಂಬ್ಳಿ ಅಂತ ಹೀಗೆ ಗೊತ್ತಾಗಲ್ಲ, ಬಟ್ ನೀವು ಹೇಳಿರೋದ್ರಿಂದಾಗಿ ಎಸ್ ಇದು ಬಿಂಬ್ಳಿ ಜ್ಯೂಸ್ ಅಂತ ಗೊತ್ತಾಗುತ್ತೆ. ಬಟ್ ಸಖತ್ ಆಗಿದೆ. ಎರಡೂ ಡಿಶಸ್ ಕೂಡ ತುಂಬಾನೇ ಸ್ಪೆಷಲ್ ಕೂಡ ಹೌದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇಲ್ಲಿ ಬಂದು ಅಡಿಗೆ ಮಾಡ್ಲಿಕ್ಕೆ, ನಿಮ್ ಜೊತೆ ಮಾತಾಡ್ಲಿಕ್ಕೆ ಬಹಳ ಖುಷಿ ಆಯ್ತು. ಫುಡ್ ಕಾನ್ಶಿಯಸ್ ಆಗಿರ್ಬೋದು, ಈ ತರ ಸಾಕಷ್ಟು ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ರಿ ನೀವು. ಅದಕ್ಕೋಸ್ಕರ ನಮ್ಮ ಕಡೆಯಿಂದ, ಹಾಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಸ್ಮಾಲ್ ಗಿಫ್ಟ್. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರು ಕೂಡ ಒಂದು ಗಿಫ್ಟ್ ಹ್ಯಾಂಪರ್ನ ಕಳಿಸಿದ್ದಾರೆ ನಿಮ್ಗೋಸ್ಕರ. ಧನ್ಯವಾದಗಳು. ಬರ್ತಾ ಇರಿ ಮೇಡಮ್, ಹೀಗೆ ನಿಮ್ಮಿಂದ ಸ್ಪೆಷಲ್ ಆಗಿರೋಂತಹ ಇನ್ಫಾರ್ಮೇಶನ್ ಸಿಗ್ತಾ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಧನ್ಯವಾದಗಳು. ನೋಡಿದ್ರಲ್ಲ, ನಮ್ಮ ಹಿತ್ತಲಲ್ಲೇ ನಮಗೆ ಬೇಕಾಗಿರುವಂತಹ ವೆರೈಟಿ ಡಿಶಸ್ನ ಪ್ರಿಪೇರ್ ಮಾಡೋಕೆ ಅಂತ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಸಿಗುತ್ತೆ. ಅದರಲ್ಲಿ ಬಿಂಬ್ಳಿ ಕೂಡ ಒಂದು. ಈ ಬಿಂಬ್ಳಿನ ಬಳಸ್ಕೊಂಡು ಈ ಬೇಸಿಗೆ ಕಾಲಕ್ಕೆ, ಹಾಗೆ ನಮ್ಮ ಜೀರ್ಣಕ್ರಿಯೆ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋಕೆ ಜ್ಯೂಸನ್ನು ಪ್ರಿಪೇರ್ ಮಾಡ್ಕೊಂಡು ಕುಡಿಬೋದು. ಇದರ ಜೊತೆಗೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಮಸಾಲೆಗಳು ಮಿಕ್ಸ್ಚರ್ ಆಗಿರೋಂತಹ ಕ್ಯಾಬೇಜ್ ಸಣ್ಣ, ಮೇಡಮ್ ಭಾಷೆಯಲ್ಲಿ ತುಂಬ ಹೆಸರುಗಳಿವೆ ಇದಕ್ಕೆ. ಸ್ಪೆಷಲ್ ಆಗಿರೋಂಥ ಈ 2 ವೆರೈಟಿ ಡಿಶಸ್ಗಳನ್ನು ಪ್ರಿಪೇರ್ ಮಾಡಿಕೊಟ್ರು. ಡೆಫಿನೆಟ್ಲಿ ಈ ಟೈಮಲ್ಲಿ ನೀವೊಂದ್ಸಲ ಈ ಜ್ಯೂಸನ್ನು ಟ್ರೈ ಮಾಡಲೇಬೇಕು ಮನೆಯಲ್ಲಿ. 2 ಡಿಶಸ್ಗಳನ್ನು ನೀವೊಮ್ಮೆ ಟ್ರೈ ಮಾಡಿ ಟೇಸ್ಟ್ ನೋಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇವೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.